ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪದ್ಮಶ್ರೀ ಪುರಸ್ಕೃತ ದಿವಂಗತ ಮಿಲ್ಕಾ ಸಿಂಗ್ ಅವರನ್ನು ಸ್ಮರಣೆ ಮಾಡುವ ಕಾರ್ಯಕ್ರಮವು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆಯಿತು. ದಿವಂಗತ ಮಿಲ್ಕಾ ಸಿಂಗ್ ಅವರ ಭಾವಚಿತ್ರಕ್ಕೆ ಗಣ್ಯರು ಮಾಲಾರ್ಪಣೆ ಮಾಡಿ ಸಂತಾಪ ಸೂಚಿಸಿದರು. ಇದೇ ವೇಳೆ ಮಾತನಾಡಿದ ಮಾಜಿ ಸಚಿವ ಅಭಯ ಚಂದ್ರ ಜೈನ್ ಅವರು, ಪದ್ಮಶ್ರೀ ಪುರಸ್ಕೃತ ದಿವಂಗತ ಮಿಲ್ಕಾ ಸಿಂಗ್ ಅವರು ಸ್ವಯಂ ಪ್ರಯತ್ನದ ಮೂಲಕ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದ ಧೀಮಂತ ವ್ಯಕ್ತಿಯಾಗಿ ಬಾಳಿ ಬದುಕಿದವರು. ಭಾರತದ ಕ್ರೀಡಾ ಲೋಕದಲ್ಲಿ ಅವರ ಹೆಸರು ಅಚ್ಚಳಿಯದೆ ಉಳಿಯುವಂತಹ ಸಾಧನೆಯನ್ನ ಮಾಡಿದ ಶ್ರೇಷ್ಠ ವ್ಯಕ್ತಿ ಎಂದ ಅವರು, ದಿವಂಗತ ಮಿಲ್ಕಾ ಸಿಂಗ್ ಅವರು ಕ್ರೀಡಾಪಟುಗಳಿಗೆ ಸ್ಫೂರ್ತಿಯ ಚಿಲುಮೆಯಾಗಿದ್ದು, ಅವರಿಗೆ ಮರಣೋತ್ತರ ಭಾರತ ರತ್ನ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಇವತ್ತಿನ ಓಟಗಾರರಿಗೆ ಸ್ಪೈಕ್ ಬೇರೆ, ಅದಕ್ಕೆ ಬೇರೆ ಬೇರೆ ಸ್ಟ್ಯಾಂಡ್ ಬೇರೆ, ಬೇರೆ ಬೇರೆ ಅವರಿಗೆ ಉಪಯುಕ್ತವಾದಂತಹ ಸಾಮಗ್ರಿಗಳನ್ನು ಸರ್ಕಾರ ಒದಗಿಸುತ್ತದೆ. ಮಿಲ್ಕಾ ಸಿಂಗ್ ಓಡುವಂತಹ ಸಂದರ್ಭದಲ್ಲಿ ಯಾವುದೇ ಅಂತ ರೀತಿಯ ಸ್ಫೂರ್ತಿಗಳಿರಲಿಲ್ಲ. ಆದರೆ ತನ್ನ ಸ್ವಯಂ ಪ್ರಯತ್ನದ ಮುಖಾಂತರ ಮಿಲ್ಕಾ ಸಿಂಗ್ ಅವರು ಭಾರತದ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆಯುವಂತ ಧೀಮಂತ ವ್ಯಕ್ತಿಯಾಗಿ ಬಾಳಿ ಬದುಕಿದವರು. ಭಾರತದ ಕ್ರೀಡಾ ಲೋಕದಲ್ಲಿ ಅವರ ಹೆಸರು ಅಚ್ಚಳಿಯದೆ ಉಳಿಯುವಂತಹ ಸಾಧನೆಯನ್ನು ಮಾಡಿದಂತಹ ಶ್ರೇಷ್ಠ ವ್ಯಕ್ತಿ ಎಂಬುದನ್ನು ಇಲ್ಲಿ ನೆನಪಿಸಲಿಕ್ಕೆ ಇಚ್ಛಿಸ್ತೇನೆ. ಈ ರಾಜ್ಯದ ಓರ್ವ ಕ್ರೀಡಾ ಸಚಿವನಾಗಿ ಸೇವೆ ಮಾಡುವಂತಹ ಅವಕಾಶ ನನ್ನ ಪಾಲಿಗೆ ಬಂದಿದೆ. ಆದ್ರಿಂದ ನನಗೆ ಕ್ರೀಡೆಯ ಬಗ್ಗೆ ಅಪಾರವಾದಂತಹ ಆಸಕ್ತಿ, ಅಪಾರವಾದಂತಹ ಪ್ರೀತಿ. ಆದ್ರಿಂದ ನನ್ನ ಬದುಕಿನಲ್ಲಿ ಒಂದು ಬಹಳ ಸುಂದರವಾದಂತಹ ಕ್ಷಣ ಅಂದ್ರೆ ನಾನು ಕ್ರೀಡಾ ಮಂತ್ರಿ ಆದೆ. ಆನಂತರ ಮಾತನಾಡಿದ ಹಿರಿಯ ಕ್ರೀಡಾಪಟು ಸುನಿಲ್ ಕುಮಾರ್ ಶೆಟ್ಟಿ ಅವರು, ನಾನು ಕೂಡ ಕ್ರೀಡಾಪಟುವಾಗಿದ್ದೆ. 1979ರಲ್ಲಿ ಅಥ್ಲೆಟಿಕ್ನಲ್ಲಿ ಭಾರತವನ್ನ ಪ್ರತಿನಿಧಿಸಿದವನು. ನಾವೆಲ್ಲ ಕ್ಯಾಂಪ್ನಲ್ಲಿರುವ ಸಂದರ್ಭದಲ್ಲಿ ಮಿಲ್ಕಾ ಸಿಂಗ್ ಅವರು ನಮ್ಮನ್ನ ಪ್ರೋತ್ಸಾಹಿಸುತ್ತಿದ್ರು ಎಂದು ಅವರು ನೆನಪಿಸಿಕೊಂಡರು. ನಾವು ರಿಪ್ರೆಸೆಂಟ್ ಮಾಡುವಾಗ ಮಿಲ್ಕಾ ಸಿಂಗ್ ಅವರು ರಿಟೈರ್ಡ್ ಆಗಿದ್ರು. ಆದರೂ ನಾವು ಕ್ಯಾಂಪಲ್ಲಿ ಇದ್ದಾಗ ಆಗಾಗ ಬಂದು ನಮ್ಮನ್ನೆಲ್ಲ ಇದು ಮಾಡ್ತಾ ಇದ್ರು. ಅಂಥ ದೊಡ್ಡ ಗ್ರೇಟ್ ಅಥ್ಲೇಟ್ ಇವತ್ತು ಕಣ್ಮರೆಯಾಗಿದ್ದಾರೆ, ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಇಷ್ಟೊಳಗೆ ಮಿಲ್ಕಾ ಸಿಂಗ್ ಅಂತ ಅಥ್ಲೇಟ್ ಇನ್ನೂ ಹುಟ್ಟಿ ಬಂದಿಲ್ಲ ಯಾರು ಸಹ ಆ ಒಂದು ಇದರಲ್ಲಿ. ಅಂದರೆ ಅಷ್ಟು ತನ್ನ ಬಾಲ್ಯದಲ್ಲಿ ಬಹಳ ಕಷ್ಟಪಟ್ಟು ಇಡೀ ಅವರ ಫ್ಯಾಮಿಲಿಯವನ್ನೇ ಎಲ್ಲರೂ ಸತ್ತು ಹೋಗಿ ಕಡೆ ಇವರೊಬ್ಬರು ಒಂದು ಇಂಡಿಯಲ್ಲಿ ಮಿಲಿಟರಿಗೆ ಸೇರಿ ಆಮೇಲೆ ಭಾಳ ದೊಡ್ಡ ಅಥ್ಲೇಟ್ ಆಗಿಬಿಟ್ರು. ಇವ್ರದ್ದೇ ಒಂದು ಪಿಕ್ಚರ್ ಬಂದಿತ್ತು, ಬಾಗ್ ಮಿಲ್ಕ ಬಾಗು. ಹೆಚ್ಚಿನವರೆಲ್ಲ ನೋಡಿರ್ಬೇಕು ಅದನ್ನು. ಅವ್ರು ಯಾವ ಥರ ಕಷ್ಟಪಟ್ಟಿದ್ದಾರೆ, ಯಾವ ಥರ ಇದು ಮಾಡಿದ್ದಾರೆ ಅಂತ. ಆಗ ನಮಗೆ ನಿಜವಾಗ್ಲೂ ಒಂಥರ ಇದಿದ್ದಾಗಿ, ಯಾಕಂದರೆ ನಮಗೆ ಯಾವ ಮೀಟ್ ಆದರೂ ಹೆದರಿಕೆ ಇರಲಿಲ್ಲ. ಇವ್ರು ಹೋಗಿ ಹೇಳಿದರೆ ಇಮಿಡಿಯೇಟ್ ನಮಗೆ ದುಡ್ಡು ಸ್ಯಾಂಕ್ಷನ್ ಆಗ್ತಿತ್ತು. ಯಾಕಂದರೆ ಅಥ್ಲೆಟಿಕ್ಸ್ ಮಾಡ್ಬೇಕಾದ್ರೆ ಭಾಳ ಕಷ್ಟ. ಒಂದು ಅಥ್ಲೆಟಿಕ್ಸ್ ಮೀಟ್ ಮಾಡ್ಬೇಕಾದ್ರೆ, ದೊಡ್ಡ ಮೀಟ್ ಮಾಡ್ಬೇಕು ನಮಗೆ ಒಂದು 25ರಿಂದ 50 ಲಕ್ಷ ಖರ್ಚಿತ್ತು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್, ಯುವ ಕಾಂಗ್ರೆಸ್ನ ಮಾಜಿ ಜಿಲ್ಲಾಧ್ಯಕ್ಷ ಮಿಥುನ್ ರೈ, ಮುಖಂಡರಾದ ಶಾಹುಲ್ ಹಮೀದ್, ಪ್ರಕಾಶ್ ಸಾಲ್ಯಾನ್, ವೆಲೇರಿಯನ್, ಲಾರೆನ್ಸ್, ಸಂತೋಷ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.